ಹಸುವಿನ ಸಂಕಟ ಸರ್ಕಾರಕ್ಕೆ ಅರ್ಥವಾಗ್ತಿಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಹೇಳಿದ್ರೆ ಸಾಕೆ. ದಿನಕೂಲಿ ಕಾರ್ಮಿಕರಿಗೆ ಏನನ್ನು ಕೊಡದ ಸರ್ಕಾರ ನಿದ್ರಾವಸ್ಥೆಯಲ್ಲಿ ಇದೆ ಎಂದು ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರು ಕ್ಷೇತ್ರದ ಸುಮಾರು 650 ರಿಕ್ಷಾ ಚಾಲಕ ಹಾಗೂ ಮಾಲಕರಿಗೆ ತೊಕ್ಕೊಟ್ಟು ಕಲಾಪು ಯೂನಿಟಿ ಸಭಾಂಗಣದ ಎದುರು ರೇಷನ್ ಕಿಟ್ ವಿತರಿಸಿ ಮಾತನಾಡಿದರು. ಸರ್ಕಾರದಿಂದ ರಿಕ್ಷಾ ಚಾಲಕರು, ಟೆಂಪೋ ಚಾಲಕರು, ಮ್ಯಾಕ್ಸಿ ಕ್ಯಾಬ್ ಟೈಲರ್ಗಳಿಗೆ ದಿನಗೂಲಿ ವತಿಯಿಂದ ಜೀವನ ನಡೆಸುವವರಿಗೆ ಸಹಕಾರ ನೀಡುವುದು ಸರ್ಕಾರದ ಕರ್ತವ್ಯ. ಆದರೆ ಸರ್ಕಾರ ಸಹಕಾರ ನೀಡುವಲ್ಲಿ ವಿಫಲರಾಗಿದ್ದರಿಂದ ಖುದ್ದು ನಾನೇ ನನ್ನ ಕ್ಷೇತ್ರದ ಜನರಿಗೆ ಪ್ರಥಮ ಹಂತದಲ್ಲಿ ಆಟೋ ಚಾಲಕರಿಗೆ ರೇಷನ್ ಕಿಟ್ ವಿತರಿಸುತ್ತಿದ್ದೇನೆ. ಹಸುವಿನ ದಾಹಾರಿತವರು ಕಿಟ್ ತೆಗೆದುಕೊಂಡು ಹೋಗಲು ಬಂದಿದ್ದು ಅಂತರ ಕಾಪಾಡುವಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟವಾಗಿದೆ. ಇಲ್ಲಿ ಕೊರೋನಾ ಮಾರಿಗಿಂತ ಹಸುವಿನಿಂದ ಬಳಲುವವರೇ ಅಧಿಕ ಜನರಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಮೂಲಕವಾದರೂ ಸರ್ಕಾರ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು ಎಂದರು. ಈ ಸಂದರ್ಭ ನಾಗೇಶ್ ತೊಕ್ಕೊಟ್ಟು, ನಗರಸಭೆಯ ಸದಸ್ಯ ಬಾಸಿಲ್ ಡಿಸೋಜಾ, ಮಾಜಿ ಸದಸ್ಯರುಗಳಾದ ಉಸ್ಮಾನ್ ಕಲಾಪು, ದಿನೇಶ್ ರಾಯ್ ಮೊದಲಾದವರು ಉಪಸ್ಥಿತರಿದ್ದರು.